ಭಜನಾ ತರಬೇತಿ ಮತ್ತು ದಾಸ ಸಾಹಿತ್ಯ ಸಂಘಟನೆಗಳಲ್ಲಿ ನಿಮಗೆ ಆದ ಅನುಭವಗಳು ಯಾವುವು? ದಾಸ ಸಾಹಿತ್ಯ ಸಂಘಟನೆಯಲ್ಲಿ ಭಜನೆಯಲ್ಲಿ ಏನಂತ ಹೇಳಿದ್ರೆ, ಏನು ಗೊತ್ತಿಲ್ಲದಂತಹ ಮಾತೆಯರು ಏನು ಗೊತ್ತಿಲ್ಲ ಅವರಿಗೆ. ಭಜನೆ ಅಂದ್ರೆ ತಾಳವನ್ನು ಹೇಗೆ ಹಿಡಿದು ಭಜನೆ ಹಾಕಬೇಕು ಅಂತಲೇ ಗೊತ್ತಿಲ್ಲ ಅವರಿಗೆ. ಅಂತವರಿಗೆ ಮನೆ ಒಳಗಿನಿಂದ ಹೊರಗೆ ತಂದು ಅವರನ್ನು ಮನೆಯಲ್ಲಿ ದಿನಾ ನಮ್ಮ ಸಂಸ್ಕೃತಿಯನ್ನು ಉಳಿಸುವಂಥದ್ದಲ್ಲಿ ನನಗೆ ಭಾರಿ ಅದರಲ್ಲಿ ಒಂದು ಇದು ಅಭಿರುಚಿ ಬಂದಿದೆ. ಯಾಕೆಂದ್ರೆ ಒಳ್ಳೆ ಹಾಡ್ತಾರ ನೋಡಿ, ಒಳ್ಳೆ ಏನು ಗಾಯನ ಹಾಡಿದವರಲ್ಲ, ಸಂಗೀತದವರಲ್ಲ, ಯಾವುದೂ ಇಲ್ಲ ಅವ್ರ ಹತ್ರ. ಅಂತವರು ಅಷ್ಟು ಚಂದ ಮಾಡಿ ಭಜನೆ ಹೇಳ್ತಾರೆ ಅಂತ ಹೇಳಿದ್ರೆ ನನಗೆ ಅದು ತುಂಬಾ ಸಂತೋಷ ಇದೆ. ಅದು ದಾಸ ಸಾಹಿತ್ಯವನ್ನೇ ಹೇಳ್ತಾರೆ. ಆದ್ರೆ ನಾನು ಕೆಲವೊಂದು ಸಲ ಅವರು ದಾಸ ಸಾಹಿತ್ಯ ಬಿಟ್ಟು ಅಂದ್ರೆ ಭಜನಾ ಸಂಕೀರ್ಣಕ್ಕೆ ಬರ್ತಾರೆ, ಅದು ನಾನು ಬಿಡುದಿಲ್ಲ. ಗೊತ್ತಿಲ್ಲದವರು ಹೇಳ್ತಾರೆ, ಗೊತ್ತಿದ್ದು ನಾನು ಇರುವಾಗ ಹೇಳುದಿಲ್ಲ. ಅಂದ್ರೆ ಅದು ಭಜನೆ ಮೂಲಕವೇ ಅಭ್ಯಾಸ ಆದ ಒಂದು ಅನುಭವದಿಂದ. ಅದು ಮನೆಯಲ್ಲೂ ನಿತ್ಯ ಭಜನೆ ಹೇಳ್ತಾರೆ ನೋಡಿ ಅವರು. ಹೌದು, ಅದು ಕೂಡ ನಿತ್ಯ ಭಜನೆ ಮಾಡುದು ಕೂಡ ಈಗ ಭಕ್ತಿ ಗಾನದ ನಿತ್ಯ ಭಜನೆ ಹೇಳಿದ್ರೆ ಮಾತ್ರ ನಿಮಗೆ ಪಬ್ಲಿಷಲ್ಲಿ ಹೋಗಿ ಭಜನೆ ಹೇಳುದು. ನೀವು ಭಜನೆ ಮನೆಯಲ್ಲಿ ಇಲ್ಲ ಅಂತ ಕಂಡ್ರೆ ನಿಮ್ಮ ಸಾಹಿತ್ಯ ಇದು ಎಲ್ಲಿಗೆ ಹೋಗ್ತದೆ? ಈಗ ನಿಮ್ಮಿಂದ ಒಂದು ದೇವರ ನಾಮಸ್ಮರಣೆ ಮಾಡ್ಬೇಕಲ್ವಾ? ಹಿಂದೂಗಳಲ್ಲಿ ನಾಮಸ್ಮರಣೆ ಮಾಡ್ಲೇಬೇಕು ಭಗವಂತನದ್ದು. ಅದು ಹೇಗೆ ಮಾಡ್ತೀರಾ? ವೇದದಲ್ಲಿ ವೇದ ಧ್ಯಾನ ಮಾಡ್ಲಿಕ್ಕೆ ಆಗ್ತದೆ. ಅದು ಅದಕ್ಕಿಂತಲೇ ಜನ ಬೇರೆ ಇದ್ದಾರೆ ವೇದ ಓದ್ಲಿಕ್ಕೆ ಮಾಡ್ಲಿಕ್ಕೆ ಎಲ್ಲ. ನಮ್ಮಿಂದ ಸಾಧ್ಯ ಉಂಟು ಅದು? ಅಥವಾ ಈ ಏನು ಗೊತ್ತಿಲ್ಲದವ್ರಿಗೆ ಸಾಧ್ಯ ಉಂಟಾ? ರಾಮ 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 ಅಂತಾರು ಮೊದಲೆಲ್ಲ ರಾಮ ರಾಮ ಅಂತ 108 ಸಲ ಸಂಜೆ ಹೇಳ್ತಿದ್ರು. ಅದು ಸಮೇತ ಮೊದಲಿನ ಕಾಲದಲ್ಲಿ ಶ್ರೀರಾಮ ಶ್ರೀರಾಮ ಅಂತ ಬರೆಯೋರು ಇರ್ತಾರಲ್ಲ, ರಾಮ 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 ಅಂತ ಅದು ಶ್ಲೋಕ ಹೇಳ್ತಿದ್ರು. ಶ್ಲೋಕ ಹೇಳುವಾಗ ಕೂಡ ಬರವಣಿಗೆಯನ್ನು ಕೂಡ ಮಾಡ್ತಿದ್ರು ದಿವಸದಲ್ಲಿ ಇಷ್ಟಿಷ್ಟು. ಈಗಿನ ಜನರೇಷನ್ ಅವ್ರು ಮಾಡ್ತಾರ ಇಲ್ವ ಅಂತ ಗೊತ್ತಿಲ್ಲ. ಈ ಕಲಿಯುಗದಲ್ಲಿ ನಿಜವಾಗಿ ನೀವು ಮಾಡ್ಲೇಬೇಕಾದ್ದು ಭಜನೆ ಮೂಲಕ ದೇವರನ್ನ ಕರೀಲೇಬೇಕು. ಸಂಜೆ ಹೊತ್ತಿಗೆ ಭಗವಂತನ ಕರಿಬೇಕು. ಬಾರೋ ಗುರು ರಾಘವೇಂದ್ರ ಬಾರಯ್ಯ ಬಾಬಾ ಬಾರೋ ಗುರು ರಾಘವೇಂದ್ರ. ನೋಡಿ, ಅದು ಸಂಜೆ ಹೊತ್ತಿಗೆ ಕರಿಬೇಕು. ನೀವು ಭಗವಂತನನ್ನು ಮನೆಗೆ ಬನ್ನಿ ಅಂತ ಆಹ್ವಾನ ಮಾಡ್ಬೇಕು. ಆಗ ಆ ಪಾಸಿಟಿವ್ ಎನರ್ಜಿ ಬರ್ತದಲ್ಲ, ಆ ಮನೆಗೆ ಬರ್ತದೆ. ಅದು ಬಿಟ್ಟು ಏನು ಸುಮ್ಮನೆ ಹೋಗುದು ಬರುದು, ನಿತ್ಯ ಮಾತಾಡ್ತಾ ಇರುದು, ಟಿವಿ ನೋಡುದು. ಈಗ ಟಿವಿ ನೋಡ್ಲಿಕ್ಕೆ ಅದು ಉಂಟು, ಮೊಬೈಲ್ ಇದಕ್ಕಿಂತಲೂ ಒಂದು ಹೆಚ್ಚಿಗೆ ಬೇಡ. ಸಂಜೆ ಒಂದು ಅರ್ಧ ಗಂಟೆ ಸಮಯದಲ್ಲಿ ಆ ಒಂದು ಕಾರ್ಯ ಮಾಡುದು ಈಗ ಪ್ರತಿಯೊಬ್ಬರು ಮನೆಯಲ್ಲಿ ಮಾಡ್ತಾರೆ. ಅಂದ್ರೆ ಈ ಸಾಹಿತ್ಯ ನಿಮ್ಮ ದಾಸರ ಪದಗಳ ಒಂದು ಸಂಘಟನೆ ಶುರುವಾದ ನಂತರ ಎಲ್ಲ ಕಡೆಯೂ ನಡೀತದಲ್ಲ. ಈ ಕೇರಳದಲ್ಲಿ ಸಾಧಾರಣ 65 ಸಂಘಟನೆ ಅಲ್ಲಲ್ಲಿ ಹುಟ್ಟುಕೊಂಡಿದೆ. ನಿಮ್ಮ ಈಗ ಸಂಘಟನೆಗಳು ಅಷ್ಟು ಮುಂದೆ 65ಕ್ಕೆ ಹುಟ್ಟಿದ್ರಲ್ಲ. ಸಾಧಾರಣ 1,500 ಸ್ಟೂಡೆಂಟ್ಗಳು ನನ್ನ ಅಂಡರ್ ನಲ್ಲಿ ಮಾಡ್ತಾರೆ. ಮತ್ತೆ ಒಂದು ಭಜನೆ ನಾನು ಎಲ್ಲಿ ಮಂತ್ರಾಲಯ ಭಜನೆ ಹೇಳಿದ ಕೂಡ ಅಲ್ಲಿ ಜನಸಂಖ್ಯೆ ಏನ್ ಮಾಡಿದ್ರೆ ಆ ಭಜನೆಯನ್ನು ನನಗೆ ನೀವು ವಾಟ್ಸಪ್ ಮಾಡಿ ಹೇಳಿ ಕಳಿಸಬೇಕು. ಅಂದ್ರೆ ಅಷ್ಟು ಪ್ರಚಾರವನ್ನು ಪ್ರಚಾರ ಕೊಡ್ಬೇಕು. ಬ್ಯಾಂಗ್ಳೂರಿಂದು ಅವರು ನನಗೆ ಅವರ ಪರಿಚಯ ಆದಿಯಲ್ಲಿ ಸುತ್ತೂರು ಮಠದಲ್ಲಿ, ಮಂತ್ರಾಲಯದಲ್ಲಿ, ತಿರುಪತಿಯಲ್ಲಿ, ಇಲ್ಲಿ ಭಜನಾ ಮೇಳದವರು ಸೇರುವಾಗ ನಾವಲ್ಲಿ ಭಜನೆ ಹಾಡುವಾಗ ಅವ್ರ ಹತ್ರ ಕೇಳಿದ್ರೆ ನಿಮ್ಮ ಗುರುಗಳು ಯಾರು ಅಂತ ಕೇಳ್ತಾರೆ. ಆದ್ರೆ ಇವರು ಇಂಥವ್ರು. ಆಗ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ನಮ್ಮ ಫೋನ್ ನಂಬರ್ ಈಗ ಆ ಮೂಲಕ ವಾಟ್ಸಪ್ ಮಾಡಿ. ಅವರಿಗೆ ರಾಗ ಗೊತ್ತಿರಲಿಲ್ಲ, ಭಜನೆ ಬೇಕು ಅವರಿಗೆ, ರಾಗ ಅಷ್ಟು ಗೊತ್ತಾಗುದಿಲ್ಲ. ಆ ರಾಗವನ್ನು ನಾನು ವಾಟ್ಸಪ್ ನಲ್ಲಿ ಮಾಡಿ ಅವರಿಗೆ ನಾನು ಕಳ್ಸಿಕೊಡ್ತಿದ್ದೇನೆ. ಅದರಿಂದ ಅವರು ತುಂಬಾ ಜನ ಕಲಿತಾರೆ. ಅದು ನನ್ಗೆ ಸಂತೋಷ ಬೇರೆ ಉಂಟು. ಆದ್ರೆ ಮನೇಲಿ ಹಾಡ್ತಾ ಹಾಡ್ತಾ ನಮಗೊಂದು ನಮ್ಮ ಏನಾಗ್ತದೆ ಮನಸ್ಸಿನ ಒಂದು ಶಾಂತಿ ಎಲ್ಲ ಮರೀತದೆ. ಹೌದು ಹೌದು. ಈಗ ನೀವು ದಾಸರು ಮತ್ತು ಕನಕ ದಾಸರು ಇಬ್ರೇ ಇರುದಾ ಅಲ್ಲ? ಈ ದಾಸ ಸಾಹಿತ್ಯದಲ್ಲೆಲ್ಲ ಈ ತರರು ಇದ್ದಾರ? ಕೆಲವರು ಭಾವನೆಯವರಿಗೆ ಗೊತ್ತಿರುವುದಿಲ್ಲ. ಹೇಳುದೇನು, ಪುರಂದರದಾಸರು, ಕನಕದಾಸರು, ದಾಸಾನುದಾಸರು, ಗೋಪಾಲದಾಸರು, ಶೇಷದಾಸರು, ಶ್ಯಾಮಸುಂದರ ದಾಸರು, ಪ್ರಸನ್ನ ವೆಂಕಟದಾಸರು, ಇವರೆಲ್ಲ ದಾಸಾನುದಾಸರೇ. ಇವರು ಸಹ ದಾಸ ಸಾಹಿತ್ಯದಲ್ಲಿ ಒಳಪಟ್ಟವರು. ಕೇವಲ ಪುರಂದರದಾಸರು ಕನಕದಾಸರು ಮಾತ್ರ ಅಲ್ಲ, ಬೇರೆ ದಾಸ ಸಾಹಿತಿಗಳು ಇರ್ತಾರೆ. ಅವರು ಸಹ ನೋಡಿ, ನಾನೀಗ ಆಗ ಹೇಳಿದೆ ಶ್ಯಾಮಸುಂದರ ದಾಸ ಅವರು ಹಾಡಿದ ಭಜನೆ ಲಂಬೋದರ ಆ ಭಜನೆ ಅವರು ಹಾಡಿದಂತ ಭಜನೆ ಅದು. ಹಾಗೆ ದಾಸ ಸಾಹಿತ್ಯದಲ್ಲಿ ಎಲ್ಲವರ ಅಭಿಪ್ರಾಯ ಏನಂತ ಹೇಳಿದ್ರೆ ಪುರಂದರದಾಸರು ಕನಕದಾಸರು ಅಷ್ಟೇ ಅಲ್ಲ. ಎಲ್ಲಾ ದಾಸಾನುದಾಸ ಎಷ್ಟೋ ದಾಸರು ಭಜನೆ ಹಾಡಿದ ಭಜನೆ ಉಂಟು ನಮ್ಮಲ್ಲಿ. ಅದನ್ನು ಸಹ ಕಲಿಬೇಕು ಅಂತೇಳಿ ನಾನು ಎಲ್ಲರಿಗೆ ಬೇರೆ ಬೇರೆ ದಾಸ ಹಾಡಿದ ಭಜನೆ ನಾನು ಹೇಳಿಕೊಡ್ತಾ ಇದ್ದೀನಿ. ಭಜನಾ
ಕುಣಿತ ಭಜನಾ ಸಂಘಟನೆಗಳಲ್ಲಿ ನೀವು ಹೇಳ್ತಾ ಹೌದು, ಇದ್ದೀರಾ? ಕುಣಿತ ಭಜನೆಯಲ್ಲಿ ನಾನು ದಾಸ ಸಾಹಿತ್ಯವನ್ನು ಬಿಟ್ಟು ಬೇರೆ ಕುಣಿತ ಭಜನೆ ಹೇಳಿಕೊಡುದಿಲ್ಲ. ಇಲ್ಲ. ಇದು ಒಳ್ಳೆ ರಾಗದಲ್ಲಿ ಒಳ್ಳೆ ತಾಳ ಬೀಳ್ತದೆ, ಆ ತಾಳದಲ್ಲಿ ಭಜನೆ ಮಾಡಿ ಕುಣಿದು ಭಜನೆ ಮಾಡಿ, ಅದು ಬಾರಿ ಒಂದು ಸ್ಪಷ್ಟತೆ ಅಂತ ಹೇಳ್ಬೋದು. ನಿಮ್ಮಿಂದ ತರಬೇತಿ ಪಡೆದಂತ ಉನ್ನತ ಸ್ಥಾನದಲ್ಲಿರುವ ವಿದ್ಯಾರ್ಥಿಗಳು ಆಗಿರ್ಬೋದು ಅಥವಾ ಸಂಘಗಳು, ಅದು ನನಗೆ ಹೇಳಲಿಕ್ಕೆ ಅಷ್ಟು ಸಮಾಧಾನ. ಎಲ್ಲರೂ ಒಂದು ಗುರುಗಳಾಗಿ ನಾನು ಒಬ್ರ ಹಾಗೆ ಅಂತ ಏನು ಹೇಳಲಿಕ್ಕೆ ತಯಾರಿ. ಎಲ್ಲರೂ ಒಳ್ಳೆ ರೀತಿಯಲ್ಲಿ ಹಾಡ್ತಾರೆ ಅಷ್ಟೇ ಹೇಳ್ಬೋದು. ಸಂಘಟನೆ ಕೂಡ ಒಂದು ನೆನಪಿರ್ಲಿ, ಎಲ್ಲ ತಂಡದವರು ಶ್ರೇಯೋಭಿವೃದ್ಧಿಗೆ ಹೊರಟಿದ್ದಾರೆ. ಅದಕ್ಕೆ ಯಾವುದು ಮೇಲೆ ಕೆಳಗೆ ಅಂತ ಹೇಳುವಂತ ವರ್ಣನೆ ಮಾಡುವಂತದ್ದು ಇಲ್ಲವೇ ಇಲ್ಲ. ಪ್ರತಿಯೊಬ್ಬರು ಒಳ್ಳೆ ರೀತಿಯಲ್ಲಿ ಭಜನೆ ತಾಳಕ್ಕೆ ಅನುಗುಣವಾಗಿ ಚಂದ ಮಾಡಿ ಹೇಳ್ತಾರೆ. ಮತ್ತೆ ನಿಮಗೆ ಹಾರ್ಮೋನಿಯಂ ತಬಲ ಇದೇನು ಬೇಕಾಗಿಲ್ಲ, ಅದಕ್ಕೂ ನಾನು ಒತ್ತು ಕೊಡುದಿಲ್ಲ. ಹಾರ್ಮೋನಿ ಬೇಕು, ತಬಲ ಬೇಕು, ಚಂದ ಅದೇನು ಬೇಡ. ನಮ್ಮ ಭಕ್ತಿಯಲ್ಲಿ ನಾವು ಸ್ವಲ್ಪ ರಾಗ ತಾಳ ಒಂದೊಂದಿಗೆ ಭಜನೆ ಹೇಳಿದ್ರೆ ಭಗವಂತ ಅದಕ್ಕೆ ಒಪ್ಪು ಖಂಡಿತ. ಮೊದಲೆಲ್ಲ ನಿಮಗೆ ಇದೆಲ್ಲ ಇತ್ತ, ಹಾರ್ಮೋನಿಯಂ ಇತ್ತ, ಈ ಕನಕದಾಸರಿಗೆಲ್ಲ ಹಾರ್ಮೋನಿಯಂ ಇತ್ತ? ಯಾರಿಗಿಲ್ಲ. ಈಗ ಅದು ಹಾರ್ಮೋನಿಯಂ ಬಂತು, ತಬಲ ಬಂತು, ಹೀಗೆ ಹೇಳುದು. ಭಕ್ತಿನ ನೀವು ಹೇಳಿ ಅಂತೆ ಡಿಜೆದ ಮುಖಾಂತರ ಈಗ ಭಕ್ತಿಗೆ ಭಜನೆ ಬಂದಿದೆ. ಅದು ಬರಬಾರ್ದು. ಮೊದಲು ಡಿಜೆ ಹಾಕೊಂಡು ನಮ್ಮ ಕನಕದಾಸರು ಕುಣಿತಿರ್ಲಿಲ್ಲ, ಅದನ್ನು ನಾವು ಮುಂದುವರಿಸಿಕೊಂಡು ಹೋಗ್ಬೇಕು. ಈಗಿನ ಸ್ಥಿತಿಗೆ ಹೊಂದಿಕೊಂಡು ಮುಂದುವರಿಸಿ ಹೋದ್ರೆ ಅದಕ್ಕೆ ಭಜನೆ ಅಂತ ಹೇಳುದಷ್ಟು ಸರಿಯಲ್ಲ ಅಂತ ನನ್ನೊಂದು ಅನಿಸಿಕೆ. ಮತ್ತೆ ಯಾರ ಮನಸ್ಸಿಗೆ ಹೇಗುಂಟು ಅಂತ ಹೇಳಿ ಸಾಧ್ಯ ಇಲ್ಲ. ಅದರಲ್ಲಿ ಇನ್ನೊಬ್ರು ಏನು ಬೇಕಂತ ನೆನೆಸಿಕೊಳ್ಳಿ, ನನ್ನ ಒಂದು ಅಭಿಪ್ರಾಯ ನಾನು ನಿಮಗೆ ವ್ಯಕ್ತಪಡಿಸ್ತಾ ಇದ್ದೇನೆ. ನಿಮ್ಮ ಮುಂದಿನ ಯೋಜನೆಗಳು ಇನ್ನೂ ಸಹ ಈ ಭಗವಂತನ ನಾಮಸ್ಮರಣೆ ಪ್ರತಿಯೊಬ್ಬರ ಮನೆಯಲ್ಲಿ ಬೆಳಗಲಿ. ಭಗವಂತನ ನಾಮಸ್ಮರಣೆ ಈ ಕಲಿಯುಗದಲ್ಲಿ ಅಷ್ಟಾರು ಮಾಡಿ ಮುಂದುವರಿಲಿ. ಎಲ್ಲ ಸಮಾಜದ ಮಕ್ಕಳಿಗೂ ಮಾತೆಯರು ಸಂತೋಷದಲ್ಲಿ ಒಳ್ಳೆ ರೀತಿಯಲ್ಲಿ ಭಗವಂತನ ನಾಮಸ್ಮರಣೆ ಮಾಡಬೇಕು. ಇನ್ನು ಅವರಿಗೆ ಬೇಕಾದಂತ ಅವ್ರಿಗೆ ಏನು ಬೇಕೋ ಅದನ್ನು ನಾನು ಅವರಿಗೆ ಸಪೋರ್ಟ್ ಕೊಟ್ಟು ನಾನು ತಯಾರಾಗಿದ್ದೇನೆ. ಇನ್ನು ಮುಂದೆ ಮಾಡ್ತೇನೆ. ಹೆಚ್ಚಿನ ಈ ಸಂಘಟನೆಗಳು ಯಾಕಂದ್ರೆ ಒಂದು ಮನೆ ಬಿಡಬಾರ್ದು ಭಜನೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬರ ಮನೆಯಲ್ಲಿ ಆಗ್ಬೇಕು. ನಿಮಗೆ ಈ ಸಂಘಟನೆಗೆ ಮೂಲಕ ಹೊರಗೆ ಬರಲು ಮತ್ತೆ ಇಷ್ಟೊಂದು ಮುಂದುವರಿಯಲು ನಿಮ್ಮ ಮನೆಯವರ ಸಹಾಯ ಸಹಕಾರ ಅತ್ಯವಶ್ಯ ಅಲ್ವಾ? ನಿಮಗೆ ಯಾವ ರೀತಿಯಲ್ಲಿ ಅವರು ಬೆನ್ನೆಲುಬಾಗಿ ನಿಂತಿದ್ದಾರೆ? ತುಂಬಾ ಅದಕ್ಕೆ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಯಾಕೆ ಅಂತ ಹೇಳಿದ್ರೆ, ಒಂದು ಕಾರ್ಯ ಮುಂದೆ ಒಂದು ಗುರಿ ಮುಟ್ಟಬೇಕಿದ್ರೆ ಅದ್ರ ಹಿಂದೆ ಗುರು ಬೇಕು. ಗುರು ಇದ್ರೆ ಮಾತ್ರ ಗುರಿ ಮುಟ್ಟಬಹುದು. ಆಯ್ತಾ? ಒಂದು. ಎರಡನೇದು ಏನಂತ ಹೇಳಿದ್ರೆ, ನಮ್ಮ ಮನೆ ನಮಗೆ ಸಪೋರ್ಟ್ ಸಪೋರ್ಟ್ ಕೊಡ್ಬೇಕು. ಯಾರು? ನನ್ನ ಪತಿಯವರು, ನನ್ನ ಮಕ್ಕಳು, ನನ್ನ ಸಂಸಾರದವರು ಎಲ್ಲವರು ಇದಕ್ಕೆ ಒಂದು ಒಳ್ಳೆ ನನಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಮೊದಲು ಅವರಿಗೆ ನಾನು ವಂದನೆ ತಿಳಿಸ್ಬೇಕು. ಇಲ್ಲದಿದ್ರೆ ನನಗೆ ಇಷ್ಟು ಮುಂದೆ ಮಾಡ್ಲಿಕ್ಕೆ ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಮಕ್ಕಳು ಅದಕ್ಕೆ ಬೇಕಾದ್ದು, ನನ್ನ ಪತಿ ಅವರಿಗೆಲ್ಲ ತುಂಬಾ ಬೆನ್ನೆಲುಬಾಗಿ ನಿಂತು ಸಹಕಾರ ನಿಂತವರು ಅಂತ ಹೇಳೋದ್ರಲ್ಲಿ ಹೌದು, ಅದಕ್ಕೆ ಬಹಳ ಸಂತೋಷ ಬರ್ತೇನೆ. ಹಾಗೆ ನಿಮ್ಮ ಸ್ನೇಹಿತರ ವಲಯದಲ್ಲಿ ಅಥವಾ ಅವರ ಹೆಸರು ಹೇಳ್ಬೇಕಿದ್ರು ಹೇಳ್ಬೋದು. ಸ್ನೇಹಿತರಾಗಿ ನನಗೆ ಕುಶಾಲ ಅವರು ತೀರ್ಕೊಂಡ್ರು ಮಾತ್ರ, ಈಗಿಲ್ಲ. ಕುಶಾಲ ಅವರು ತುಂಬಾ ಸಪೋರ್ಟ್ ಕೊಟ್ಟಿದ್ದಾರೆ. ಕುಶಲಾವತಿ ಅವರು, ಮತ್ತೆ ಭಾನುಮತಿ ಅವರು, ಮತ್ತೆ ಎಲ್ಲ ನನ್ನ ಹುಟ್ಟಿದವರು, ನನ್ನ ಸೊಸೆಯಂದಿರು, ಮಕ್ಕಳು ಎಲ್ಲ ಪರಿಸರ ಸಮೇತ ನಮ್ಮ ಎಲ್ಲರೂ ಇದಕ್ಕೆ ಉತ್ತೇಜನ ಕೊಟ್ಟು ಮುಂದೆ ಹೋಗಿ, ಅದು ಸಹ ಗುರುಗಳು, ಅದು ಮಂತ್ರಾಲಯದ ಅಲ್ಲಿ ಅವರದ್ದು ಸಹ ಸಂಪೂರ್ಣ ಆಶೀರ್ವಾದ ಅನುಗ್ರಹ ಯಾವಾಗೂ ನನಗೆ ಕೊಡ್ತಾ ಇದ್ದಾರೆ. ಅದರಿಂದ ನಾನು ಮುಂದೆ ಬಂದ್ಬೋದು. ಇದೆಲ್ಲ ಭಗವಂತನ ಅನುಗ್ರಹ. ನೋಡಿ, ನಾವು ಹುಟ್ಟುವಾಗಲೇ ಪಡೆದುಕೊಂಡು ಬಂದಂಥದ್ದು. ಅದನ್ನು ಯಾವ ರೀತಿಯಲ್ಲಿ ದೇವರು ಭಗವಂತ ನನ್ನ ಮುಂದೆ ತಕೊಂಡು ಹೋಗ್ತಾನಂತ ಯಾರಿಂದ ಹೇಳಿ ಸಾಧ್ಯ ಇಲ್ಲ. ಅದಕ್ಕೆ ಯಾರು ತಡೆ ಮಾಡಿದ್ರು ಯಾರಿಂದೂ ಸಾಧ್ಯ, ತಡೆ ಮಾಡ್ಲಿಯೂ ಮಾಡಿದ್ರು. ನಾನು ಹುಟ್ಟಿಕೊಂಡು ಬಂದಂತಹ ನನ್ನ ವಿಧಿ, ನಾನು ಯಾವ ರೀತಿಯಲ್ಲಿ ಹೋಗ್ಬೇಕು ಅದು ಭಗವಂತ ಮೊದಲೇ ತೀರ್ಮಾನ ಮಾಡಿ ಇರ್ತೇನೆ. ಅದನ್ನು ನಾವು ತಡೀಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟೇ ಹೇಳ್ಬೋದು, ಬೇರೆ ನನಗೆ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ಭಗವಂತನ ಆ ಗುರುಗಳೇ ನನಗೆ, ಅಂದ್ರೆ ನಾನು ಚಿಕ್ಕ ವಯಸ್ಸಿನಲ್ಲಿ ನನಗೆ ರಾಯರ ಒಂದು ಭಾರಿ ಒಂದು ಪ್ರೀತಿಯಾದಂತ ರಾಯ. ಸಣ್ಣದಿರುವಾಗ 5ನೇ ಕ್ಲಾಸ್ ನಲ್ಲಿ ಇರುವಾಗ ತಂದೆಯವರೊಟ್ಟಿಗೆ ಭಜನೆ ಹೋಗುವ ನನಗೆ ರಾಯರದ್ದೇ ಒಂದು ಆಸೆ. ಇವತ್ತಿಗೂ ಆ ರಾಯರೇ ನನ್ನನ್ನು ಮುಂದೆ ತಂದಿತು ಅಂತ ಹೇಳುವುದರಲ್ಲಿ ಸಂಶಯ ಇಲ್ಲ. ಅವರಿಂದಲೇ ಈಗ ನೋಡಿ, ವಿಜಯನಗರ ಅರಸರ ಕೈಯಿಂದ ನನಗೆ ಸನ್ಮಾನ. ಯಾರು ನಾನು ಕನಸನ್ನು ಗ್ರಹಿಸಿದಂತ ಮಾತಲ್ಲ ಅದು. ನಾನು ಇಷ್ಟು ಮುಂದುವರಿತೇನೆ ಅಂತ ಹೇಳುವಂತ ಭಾವನೆ ನನಗೆ ಗೊತ್ತಿಲ್ಲ.
ಅದನ್ನು ತರ್ದು ನಿಲ್ಲಿಸಲಿಕ್ಕೆ ಸಹ ಯಾರಿಂದೂ ಸಾಧ್ಯ ಇಲ್ಲ. ಏನೋ ಒಂದ್ ಸಮಯ ಸಪೋರ್ಟ್ ಕೊಡದಿದ್ರು ಯಾವ ರೀತಿಯಲ್ಲಿ ನಾನು ಮುಂದೆ ಬರುವಂತದೆ. ಅದಕ್ಕೆ ಗುರುಗಳ ಅನುಗ್ರಹ ಬೇಕು. ಯಾವುದಕ್ಕೂ ಪ್ರಥಮದಲ್ಲಿ ನಮ್ಮ ಒಂದು ಗುರಿ ಬೇಕು, ಆದ್ರೆ ಗುರುಗಳ ಇದು ಎರಡು ಇದ್ರೆ ನಾವು ನೆನೆಸಿದ ಕಾರ್ಯಕ್ಕೆ ಯಾವತ್ತೂ ದೇವರ ಸಹಾಯ ಇದ್ದೇ ಇರ್ತದೆ ಅಂತ ಹೇಳ್ಬೋದು. ಈಗಿನ ನಮ್ಮ ಜನರೇಷನ್ಗೆ ನಿಮ್ಮ ಒಂದು ಹಿಂದಿನ ಕಾಲದ ದಾಸರ ಸಾಹಿತ್ಯದ ಬಗ್ಗೆ ನೀವು ಮಾತನಾಡಿದ್ದೀರಿ. ಅದೇ ರೀತಿ ಈಗಿನ ಜನರೇಷನ್ ಅವರಿಗೆ ನೀವು ಅದರ ಬಗ್ಗೆ ಯಾವ ರೀತಿಯ ಒಂದು ಮಾಹಿತಿಯನ್ನು ಅಥವಾ ಒಂದು ಪ್ರೋತ್ಸಾಹದ ಮಾತುಗಳನ್ನು ಹೇಳಲು ಬಯಸ್ತೀರಿ? ಒಳ್ಳೆ ಪ್ರಶ್ನೆ ಕೇಳಿದರು. ನಿಜವಾಗಿಯೂ ನಾನು ಪ್ರೇಕ್ಷಕರ ಹತ್ರ ಇನ್ನೊಮ್ಮೆ ವಿನಂತಿ ಏನಂತ ಹೇಳಿದ್ರೆ, ದಯವಿಟ್ಟು ಆದಷ್ಟು ಹೆಚ್ಚಿನ ಇದರಲ್ಲಿ ದಾಸ ಸಾಹಿತ್ಯದಲ್ಲೇ ಭಜನೆ ಹೇಳ್ಬೇಕು. ಯಾವತ್ತು ದಾಸ ಸಾಹಿತ್ಯವನ್ನು ಹಿಂದೆ ಹಾಕಿ ಬಾಕಿದ್ದ ಭಜನೆಯನ್ನು ಮುಂದೆ ಹೋಗೋದಕ್ಕಿಂತಲೂ ದಾಸ ಸಾಹಿತ್ಯವನ್ನೇ ಮುಂದುವರಿಸಿ, ನಿಮಗೆ ಅದರಲ್ಲೇ ಇರುವಂತ ಶ್ರೇಯಸ್ಸು ಬೇರೆ ಯಾವುದರಲ್ಲಿ ಇಲ್ಲ. ದಾಸ ಸಾಹಿತ್ಯವನ್ನೇ ಮುಂದುವರಿಸಿ ಅದರಲ್ಲೇ ಮುಂದೆ ಹೋಗಿ ಅಂತ ಹೇಳುವಂತ ಭಾವನೆ ನಾನು ಹೇಳ್ಬಹುದು ಅಷ್ಟೇ. ಈಗಿನ ಜನರೇಷನ್ ಅವರಿಗೆ ಆ ಮಾತನ್ನು ನಾನು ಈಗಿನ ಈ ಸ್ಥಿತಿಯಲ್ಲಿ ನಾನು ಹೇಳ್ತೇನೆ. ಮುಂದೆಯೂ ಉಳಿಸಿ ಅದನ್ನು ಬೆಳೆಸಿ, ದಾಸ ಸಾಹಿತ್ಯವನ್ನು ಉಳಿಸಿ ಬೆಳೆಸಿ, ಉಳಿಸಬೇಕು ಬೆಳೆಸಬೇಕು. ಉಳಿಸಿದ್ರೆ ಸಾಲ, ಅದನ್ನು ಬೆಳೆಸಿಕೊಂಡು ಹೋಗ್ಬೇಕು. ಈಗ ನಾವು ಈಗಿನ ಕಾಲ ಇವತ್ತು ಇದ್ದವ್ರು ನಾಳೆ ಇದ್ದೇವೆ ಅಂತ ಹೇಳಿ ಸಾಧ್ಯ ಇಲ್ಲ. ಆದ್ರೆ ನಾನು ನಮ್ಮ ಪ್ರೇಕ್ಷಕರು ನಮ್ಮ ಸ್ಟೂಡೆಂಟ್ಗಳ ಹೇಳುದೇನು, ನಮ್ಮ ಕಾಲ ಕಳೆದ್ರು ಇಂತಿಂತವ್ರು ಹೇಳಿಕೊಟ್ಟ ಭಜನೆ ನಾವು ಅದನ್ನು ಮುಂದುವರಿಸಬೇಕು ಅಂತ ಹೇಳುವಂತ ಆ ಒಂದು ಧ್ಯೇಯ ಉಂಟಲ್ಲ, ಅದನ್ನ ಅವರು ಮುಂದುವರಿಸಬೇಕು. ನಿಮ್ಮ ಅನುಕರಣೆಯನ್ನು ಅವರು ಮುಂದುವರಿಸಿಕೊಂಡು ಹೋಗ್ಬೇಕು. ಹೌದು, ಭಗವಂತನಲ್ಲಿ ಒಳ್ಳೆ ಭಕ್ತಿಯಿಂದ ಹೇಳ್ಬೇಕು. ಒಟ್ಟಾಸಿ ಹೇಳುದಲ್ಲ, ಭಯ ಬೇಕು, ಭಕ್ತಿಯೂ ಬೇಕು. ಆದ್ರೆ ನಿಮಗೆ ಖಂಡಿತ ಕನಕದಾಸರಿ ದೇವರು ಒಲ್ದೇ ಒಲಿತಾನೆ, ಅದರಲ್ಲಿ ಎರಡು ಮಾತು ಇಲ್ಲ. ಅದು ಹಿಂದಿನ ಕಾಲದ ಜನರೇಷನ್ ಆಗ್ಬೋದು, ಈಗಿನ ಜನರೇಷನ್ ಆಗ್ಬೋದು ಅಲ್ಲ. ಆ ಮಾತು ನೀವು ಹೇಳಲಿಕ್ಕೆ ಇಷ್ಟಪಡ್ತೀರಿ. ನಿಮ್ಮ ಎಷ್ಟೊಂದು ಅಮೂಲ್ಯವಾದ ಸಮಯವನ್ನು ನಮ್ಮ ಡಿವೈನ್ ಮೀಡಿಯಂ ಚಾನೆಲ್ಗೆ ನೀಡಿ ತುಂಬಾ 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 ಸಹಕಾರವನ್ನು ಕೊಟ್ಟಿದ್ದೀರಿ. ಆ ಅಮೂಲ್ಯ ಸಮಯಕ್ಕೆ ನಮ್ಮ ಧನ್ಯವಾದಗಳು. ಸಾಹಿತ್ಯದಲ್ಲಿ ಬರುವಂತ ಪ್ರಸನ್ನ ವೆಂಕಟದಾಸರು ಹಾಡಿದಂತ ಒಂದು ಭಜನೆಯೊಂದಿಗೆ ಮುಕ್ತಾಯ ಮಾಡುವ. ಸಾಕ್ಷಾತ್ ಗೋವಿಂದನಿಂದಲೇ ಅನುಗ್ರಹ ಮತ್ತು ಅಂಕಿತವನ್ನು ಪಡೆದ ಶ್ರೀ ಪ್ರಸನ್ನ ವೆಂಕಟದಾಸರು ಗೋವಿಂದನನ್ನು ನನ್ನ ತಂದೆ ತಾಯಿ ಅಂತ ಹೇಳಿ ಸ್ತುತಿಸುವ ಒಂದು ಭಜನೆಯನ್ನು ನಾನು ದಾಸ ಸಾಹಿತ್ಯದಲ್ಲಿ ಬಂದಂತ ಒಂದು ಪದ್ಯವನ್ನು ನಾನೀಗ ಹಾಡ್ತೇನೆ. ಆಮೇಲೆ ಕಾರ್ಯಕ್ರಮ ಗೋವಿಂದ 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 ನನ್ನ ತಾಯಿ ತಂದೆ 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 ಗೋವಿಂದ ತಿರುಗಿ ಭವದಲ್ಲಿ ಗೋವಿಂದ ವ್ರತ ಮರುಗಿ ಬಳಲಿದೆನೋ ಗೋವಿಂದ ತಿರುಗಿ ಭವದಲ್ಲಿ ಗೋವಿಂದ ವ್ರತ ಮರುಗಿ ಬಳಲಿದೆನೋ ಗೋವಿಂದ ಕರಗಿ ತಾಪತಿ ಗೋವಿಂದ ಸಿಡಿಲೆರಗಿಸಿಕೊಂಡೇನೆ ಗೋವಿಂದ ಕರಗಿ ತಾಪತಿ ಗೋವಿಂದ ಸಿಡಿಲೆರಗಿಸಿಕೊಂಡೇನು ಗೋವಿಂದ 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 ನನ್ನ ತಾಯಿ ತಂದೆ ಗೋವಿಂದ 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 ನನ್ನ ತಾಯಿ ತಂದೆ ಗೋವಿಂದ 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 ನನ್ನ ತಾಯಿ ತಂದೆ ಗೋವಿಂದ ನನ್ನ ತಾಯಿ ತಂದೆ ಗೋವಿಂದ ಎಚ್ಚರ ಹಾರಿತು ಗೋವಿಂದ ನಾ ಮೆಚ್ಚಿದ ವಿಷಯಕ್ಕೆ ಗೋವಿಂದ ಎಚ್ಚರ ಹಾರಿತು ಗೋವಿಂದ ನಾ ಮೆಚ್ಚಿದ ವಿಷಯಕ್ಕೆ ಗೋವಿಂದ ಹುಚ್ಚು ಮಾಡಿತು ಗೋವಿಂದ ನಿನ್ನ ಹುಚ್ಚರ ಅಡಗಿತು ಗೋವಿಂದ ಹುಚ್ಚು ಮಾಡಿತು ಗೋವಿಂದ ನಿನ್ನ ಹುಚ್ಚರ ಅಡಗಿತು ಗೋವಿಂದ 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 ನನ್ನ ತಾಯಿ ತಂದೆ ಗೋವಿಂದ 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 ನನ್ನ ತಾಯಿ ತಂದೆ ಗೋವಿಂದ 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 ನನ್ನ ತಾಯಿ ತಂದೆ ಗೋವಿಂದ ಆಸೆಯ ಬಿಡಿಸೆಯ ಗೋವಿಂದ ನಿನ್ನ ದಾಸರ ರೊಳಿಸೈ ಗೋವಿಂದ
ಆಸೆಯ ಬಿಡಿಸಯ್ಯ ಗೋವಿಂದ ನಿನ್ನ ದಾಸರರೊಳಿಸೈ ಗೋವಿಂದ ಪ್ರಸನ್ನ ವೆಂಕಟ ಗೋವಿಂದ ಭವದಾಸಿಯ ತಪ್ಪಿಸು ಗೋವಿಂದ ಪ್ರಸನ್ನ ವೆಂಕಟ ಗೋವಿಂದ ಭವದಾಸಿಯ ತಪ್ಪಿಸು ಗೋವಿಂದ 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 ನನ್ನ ತಾಯಿ ತಂದೆ 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 ಗೋವಿಂದ ನನ್ನ ತಾಯಿ ತಂದೆ ಗೋವಿಂದ ನನ್ನ ತಾಯಿ ತಂದೆ ಗೋವಿಂದ ಶಂಕರ ಜಯ ಜಯ ಶಂಕರ